ಡಾಕ್ಟರ್ ಪಿ ದಯಾನಂದ ಪೈ ಪಿ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜು ಮಂಗಳೂರು ರಥಬೀದಿಯಲ್ಲಿ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ, ರ್ಯಾಂಕ್ ವಿಜೇತರಿಗೆ ಚಿನ್ನದ ಪದಕ ಪ್ರದಾನ ಮತ್ತು ಸನ್ಮಾನ ಹಾಗೂ ನೂತನ ವೆಬ್ಸೈಟ್ಗೆ ಚಾಲನಾ ಕಾರ್ಯಕ್ರಮ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನದೊಂದಿಗೆ ಸನ್ಮಾನ ನಡೆಯಿತು. ನಂತರ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು. ಕಾಲೇಜ್ ವೆಬ್ಸೈಟ್ಗೆ ಡಾಕ್ಟರ್ ಪಿ ದಯಾನಂದ ಪೈ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಕೋಟ ಶ್ರೀನಿವಾಸ ಪೂಜಾರಿ, ದಯಾನಂದ ಪೈ ಅವರು ಈ ಕಾಲೇಜನ್ನ ದತ್ತು ತೆಗೆದುಕೊಂಡು ಪೋಷಿಸಿದಲ್ಲದೆ ವಿದ್ಯಾರ್ಥಿಗಳ ಏಳಿಗೆಯ ದೃಷ್ಟಿಯಿಂದ ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದ್ರು. ಇನ್ನು ಶಿಕ್ಷಣ ಹಾಗೂ ಆರೋಗ್ಯದ ವಿಚಾರದಲ್ಲಿ ರಾಜ್ಯದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮವಾಗಿದೆ. ಇದಕ್ಕೆ ಯಾವುದೇ ಸರ್ಕಾರ, ಜನಪ್ರತಿನಿಧಿಗಳು ಕಾರಣವಲ್ಲ, ಬದಲಾಗಿ ಹಿಂದಿನ ಮಹಾನುಭಾವರಾದ TM ಪೈ ಎ ಶ್ರೀನಿವಾಸ ಮಲ್ಯರಂತವರೇ ಕಾರಣ. ಇಂತಹ ಸಮಾಜ ಕಟ್ಟಿ ಬೆಳೆಸಿದ ಮಹಾನ್ ಪುರುಷರ ಸಾಲಿಗೆ ದಯಾನಂದ ಪೈ ಅವರು ಕೂಡ ಸೇರ್ತಾರೆ ಅಂತ ಹೇಳಿದ್ರು. ಶಾಸಕ ವೇದವ್ಯಾಸ ಕಾಮತ್ 12 ಅವಳಿ ವಿದ್ಯಾರ್ಥಿಗಳಿಗೆ ವಿಶೇಷ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಿ ಕಾಲೇಜಿನ ಬಗ್ಗೆ ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ಮೋಹಿನಿ ದಯಾನಂದ ಪೈ, ಮಾಜಿ ಶಾಸಕ ಯೋಗೀಶ್ ಭಟ್, ಪ್ರಾಂಶುಪಾಲರಾದ ರಾಜಶೇಖರ ಹೆಬ್ಬಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಾರ್ವಜನಿಕ ಜೀವನದಲ್ಲಿ ಇವತ್ತು ನೀವೇನಾದರೂ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳನ್ನು ಗಮನಿಸಿದರೆ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಅತ್ಯಂತ ಪ್ರಥಮ ಸ್ಥಾನ ಪಡೆದಿರುವಂಥ ಜಿಲ್ಲೆ ಯಾವುದು ಕೇಳಿದರೆ ಬಹುತೇಕ ಭಾರತವೂ ಸೇರಿದಂತೆ ಕರ್ನಾಟಕದಾದ್ಯಂತ ಪ್ರಥಮವಾಗಿ ಹೆಸರು ಬರುವುದು ದಕ್ಷಿಣ ಕನ್ನಡ ಜಿಲ್ಲೆಗೆ. ಹಿಂದಿನವರು ಉದಾಹರಣೆಗೆ TMA ಪೈ ಅವರು, TA ಪೈ ಅವರು, ಶ್ರೀನಿವಾಸ ಮಲ್ಯರು, ಇಂಥ ಹಿರಿಯರು ಅಂತ ನಾವು ಏನು ಕರಿತೇವೆ ರಾಜಕಾರಣದಲ್ಲಿ ಮತ್ತು ಹಿಂದೆ ನಮ್ಮನ್ನ ಈ ಸಮಾಜವನ್ನು ಕಟ್ಟಿ ಬೆಳೆಸಿದವರು. ಸ್ವಾತಂತ್ರ್ಯ ನಂತರ ನಡೆದಿರುವ 72 ವರ್ಷಗಳ ರಾಜಕಾರಣ ಮತ್ತು ಅಭಿವೃದ್ಧಿಯ ಇತಿಹಾಸದಲ್ಲಿ, ಶೈಕ್ಷಣಿಕ ಇತಿಹಾಸದಲ್ಲಿ TA ಪೈಗಳಂತ ಹಿರಿಯರು, TMA ಪೈಗಳಂತ ಹಿರಿಯರು, ಶ್ರೀನಿವಾಸ ಮಲ್ಯರಂತ ಹಿರಿಯರು, ಇನ್ನು 50 ವರ್ಷಗಳ ನಂತರ ಇಲ್ಲಿ ನಮ್ಮ ರಸ್ತೆ ಹೇಗಿರಬೇಕು, ಕುಡಿಯ ನೀರು ಹೇಗಿರಬೇಕು, ನಮ್ಮ ಆಸ್ಪತ್ರೆ ಹೇಗಿರಬೇಕು, ನಮ್ಮ ಕಾಲೇಜುಗಳು ಹೇಗಿರಬೇಕು ಅನ್ನೋದನ್ನು ಯೋಚನೆ ಮಾಡಿ ಬೇಕಾದಂಥ ಪೂರ್ವಭಾವಿ ತಯಾರಿಕೆಗಳನ್ನು ಅಂದೇ ಮಾಡಿದ ಪರಿಣಾಮವಾಗಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅನ್ನೋದನ್ನ ನಾವು ನೆನಪಾಡಿಕೊಳ್ಳಬೇಕಂತ ಅವಶ್ಯಕತೆ ಇದೆ. ಅವರು ಒಂದು ಮಾತನ್ನು ಹೇಳಿದ್ರು, ಅವ್ರ ಕಾಳಜಿ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ, ನಿನ್ನ ಕ್ಷೇತ್ರದಲ್ಲಿರುವಂಥ ಶಾಲೆಯೋ ಕಾಲೇಜೋ ಕೊಡು, ಅದನ್ನು ಕೂಡ ಇದೇ ರೀತಿ ಅಭಿವೃದ್ಧಿ ಮಾಡುವಂಥ ದೃಷ್ಟಿಯಲ್ಲಿ ನಾನು ನಿನ್ನೊಂದಿಗಿದ್ದೇನೆ ಅಂತ ಹೇಳುವಂಥ ಮಾತನ್ನ ಅವರು ಹೇಳಿದ್ರು. ದಯಾನಂದ ಪೈಗಳು ಅಂತ ಹೇಳಿದ್ರೆ ಒಂದು ರೀತಿಯ ನಾವು ದೇವರ ಎದುರುಗಡೆ ಹೋಗಿ ಏನು ಪ್ರಾರ್ಥನೆಯನ್ನು ಮಾಡ್ತೇವೆ, ಅದೇ ರೀತಿ ದಯಾನಂದ ಪೈಗಳ ಹತ್ರ ಒಂದು ಹೇಳಿದಂಥ ವಿಚಾರಗಳು ಯಾವಾಗಲೂ ತಥಾಸ್ತು ಅಂತ ಹೇಳುವಂಥ ವ್ಯಕ್ತಿಯವರು ಈ ಕಾಲೇಜಿನ ಅಭಿವೃದ್ಧಿ. ಮೊನ್ನೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಉನ್ನತ ಶಿಕ್ಷಣ ಸಚಿವರು ಮಂಗಳೂರಿಗೆ ಬಂದು ಇಲ್ಲಿ 5 ಕೋಟಿ 10 ಲಕ್ಷ ರೂಪಾಯಿಯ ಹೊಸತಾದ ಕಟ್ಟಡದ ಗುದ್ದಲಿ ಪೂಜೆಯನ್ನು ಮಾಡಿದರು. ಬೆಂಗಳೂರಿನ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾಗಿ ಅವರು ಆಯ್ಕೆ ಆದವರು. ಅವರು ಹೇಳಿದ್ರು, ಅಲ್ಲಿ 19ನೇ ಕ್ರಾಸಿನಲ್ಲಿ ಕಾಶಿಮಠ ಇದೆ, ಆ ಕಾಶಿಮಠದ ಅಧ್ಯಕ್ಷರು ಕೂಡ ದಯಾನಂದ ಪೈಗಳೇ. ಹಾಗಾಗಿ ನನ್ನ ಕ್ಷೇತ್ರದ 10 ಇನ್ಸ್ಟಿಟ್ಯೂಷನ್ಗಳು ಕೂಡ ದೊಡ್ಡ ಶಕ್ತಿಯನ್ನ ದಯಾನಂದ ಪೈ ಅವರು ಕೊಡ್ತಾರೆ. ಹಾಗಾಗಿ ಅಂತ ವ್ಯಕ್ತಿ ಇವತ್ತು ನಮ್ಮ ಮಂಗಳೂರಿನ ಕಾಲೇಜಿಗೆ ಕೂಡ ಅವರು ದೊಡ್ಡ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬಹಳ ದೊಡ್ಡ ಗೌರವದ ವಿಷಯ. ಹಾಗಾಗಿ ಅವರಿಗೆ ಕೂಡ ವಂದನೆಗಳನ್ನು ಕೊಡಬೇಕು ಅಂತ ಹೇಳುವಂಥ ಮಾತನ್ನ ಉಪಮುಖ್ಯಮಂತ್ರಿಗಳು ಹೇಳಿದರು.